ಕರಾವಳಿ ಭಾಗದಲ್ಲಿ ಮಳೆಯಾಗುವ ಲಕ್ಷಣ ಕಾಣ್ತಾ ಇಲ್ಲ. ಇದರ ಪರಿಣಾಮ ನೇರವಾಗಿ ಕೃಷಿ ಚಟುವಟಿಕೆಗಳ ಮೇಲೆ ಬೀರಲಾರಂಭಿಸಿದೆ. ಒಂದೆಡೆ ವಿಪರೀತ ಬಿಸಿಲು ಹಾಗೂ ಇನ್ನೊಂದೆಡೆ ನೀರಿನ ಸಮಸ್ಯೆಯಿಂದಾಗಿ ಇಲ್ಲಿನ ಕೃಷಿಕರು ಬೇಸತ್ತಿದ್ದಾರೆ. ಅದರಲ್ಲೂ ಕರಾವಳಿ ಭಾಗದ ಕೃಷಿಕರ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆ ತೋಟಗಳು ಬಿಸಿಲಿನ ಪ್ರಕೃತಿಗೆ ನಾಶವಾಗಲು ಆರಂಭಿಸಿದೆ. ಒಂದೆಡೆ ಮರಗಳು ಒಣಗುತ್ತಿದ್ರೆ ಇನ್ನೊಂದೆಡೆ ಅಡಿಕೆಯ ನಳ್ಳಿಗಳು ಉದುರಲಾರಂಭಿಸಿರುವುದು ಕೃಷಿಕರ ಆತಂಕಕ್ಕೂ ಕಾರಣವಾಗಿದೆ. ಮೇ ತಿಂಗಳ ಮೊದಲ ವಾರದಲ್ಲೇ ಬೀಳುತ್ತಿದ್ದ ಮಳೆ ಈ ಬಾರಿ ಜೂನ್ ಆರಂಭಗೊಂಡರೂ ಆರಂಭಗೊಳ್ಳದಿರುವುದು ಕರಾವಳಿ ಭಾಗದ ಕೃಷಿಕರ ಆತಂಕವನ್ನು ಹೆಚ್ಚಿಸುವಂತೆ ಮಾಡಿದೆ. ವಿಳಂಬವಾದ ಮಳೆಯ ಆಗಮನ ಹಾಗೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಸಿಲಿನ ಪ್ರಖರತೆ ಈ ಭಾಗದ ಕೃಷಿಕರ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಾರಂಭಿಸಿದೆ. ಒಂದೆಡೆ ಹುರಿ ಬಿಸಿಲು, ಇನ್ನೊಂದೆಡೆ ನೀರಿನ ಸಮಸ್ಯೆ ಈ ಭಾಗದ ಕೃಷಿಕರನ್ನು ಕಂಗಾಲು ಮಾಡಿದೆ. ತೋಟಗಳಿಗೆ ನೀರು ಬಿಡಲಾರದೆ ಪುತ್ತೂರು ತಾಲೂಕು ಒಂದರಲ್ಲಿ 10 ಎಕರೆ ಅಡಿಕೆ ತೋಟಗಳ ಅಡಿಕೆ ಮರಗಳ ಕೊಂಬೆಗಳೇ ಮುರಿದು ಬೀಳಲಾರಂಭಿಸಿದೆ. ಅಲ್ಲದೆ ಅಳಿದುಳಿದ ಮರಗಳ ನಳ್ಳಿಗಳು ಉದುರಲಾರಂಭಿಸಿದೆ. ಈ ಬೆಳವಣಿಗೆಯಿಂದಾಗಿ ಮುಂದಿನ ಕೊಯ್ಲಿಗೆ ಅಡಿಕೆಯ ನಾಮಾವೇಶವೂ ಇರುವುದು ಕಷ್ಟ ಅನ್ನೋದು ಕೃಷಿಕರ ಆತಂಕವಾಗಿದೆ. ಬಿಸಿಲು ಜಾಸ್ತಿ ಆದ ಕಾರಣ ಅಡಿಕೆ ತೋಟಕ್ಕೆ ಬಹಳ ಸಮಸ್ಯೆ. ಆಮೇಲೆ ಅಂದರೆ ಹಿಂಗಾರಗಳು ಒಣಗಿ ಹೋಗ್ತದೆ ಮತ್ತು ಅಡಿಕೆ ಮರನೇ ಸತ್ತು ಹೋಗ್ತದೆ ನೀರಿಲ್ಲದ. ನಮ್ಮಲ್ಲಿ ಒಂದು 4-5 ಮರಗಳು ಈ ಸಲ ಹೋಗುತ್ತೆ ನೀರಿಲ್ಲ. ಮತ್ತು ಹಿಂಗಾರ ಮಾತ್ರ ಹೆಚ್ಚಿನ ಮರಗಳಲ್ಲಿ ಹೋಗುತ್ತೆ ನಮ್ಮ ಇದರಲ್ಲಿ ಒಣಗಿ ಹೋಗಿದೆ. ಈ ಸಲ ಫಸಲು ಬರೋದು ಬಹಳ ಕಡಿಮೆ, ಅರ್ಧಕ್ಕರ್ಧನೂ ಈ ಸಲ ಬರುತ್ತಿತ್ತು. ಅಷ್ಟು ವೆದರಲ್ಲಿ ಹಾಳಾಗಿದೆ. ಈ ಜಾಗದಲ್ಲಿ ಹೆಚ್ಚಿನ ಕಡೆಯಲ್ಲಿ ಎಲ್ಲ ಉಂಟು. ಈ ಕಡೆಯಲ್ಲಿ ಒಂದು 50 ಎಕರೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಗರ ಪ್ರದೇಶಗಳನ್ನು ಹೊರತುಪಡಿಸಿ ಇದೀಗ ಗ್ರಾಮೀಣ ಭಾಗದಲ್ಲೂ ಇದೀಗ ನೀರಿನ ಸಮಸ್ಯೆ ಎದುರಾಗಿರುವುದು ಕೃಷಿಯ ಮೇಲೆ ದುಷ್ಪರಿಣಾಮವನ್ನು ಬೀರಲು ಕಾರಣವಾಗಿದೆ. ಮಳೆ ಆಗಮನದ ವಿಳಂಬದಿಂದ ಭತ್ತದ ಕೃಷಿ ಮಾಡುವ ರೈತರು ಬಿತ್ತನೆ ನಾಟಿ ಮಾಡದಂತಹ ಸ್ಥಿತಿಯೂ ನಿರ್ಮಾಣಗೊಂಡಿದೆ. ಅಂತರ್ಜಲ ಸಂಪೂರ್ಣ ಬತ್ತಿ ಹೋದ ಕಾರಣ ಕೃಷಿಕರ ಬೋರ್ವೆಲ್ಗಳಲ್ಲೂ ನೀರಿನ ಅಭಾವವಿದ್ದು ಕೃಷಿ ತೋಟಗಳು ಒಣಗುತ್ತಿರುವುದು ರೈತರನ್ನು ಚಿಂತೆಗೀಡು ಮಾಡಿದೆ. ಭಾರೀ ಮಳೆ ಬಂದರೆ ಕೊಳೆರೋಗದ ಸಮಸ್ಯೆ, ಮಳೆಯೇ ಬಾರದೆ ಹೋದಲ್ಲಿ ಮರಗಳು ಒಣಗುವ ಪರಿಸ್ಥಿತಿಯಲ್ಲಿರುವ ಕರಾವಳಿಯ ಕೃಷಿಕರು. ಕರಾವಳಿಗೆ ಮುಂಗಾರು ಆಗಮನ ಮತ್ತಷ್ಟು ವಿಳಂಬವಾದಷ್ಟು ಈ ಭಾಗದ ಕೃಷಿಕರು ಹೆಚ್ಚಿನ ನಷ್ಟ ಅನುಭವಿಸುವ ಸಾಧ್ಯತೆಯೂ ಹೆಚ್ಚಾಗಿದೆ. ಪ್ರವೀಣ್ ಕುಮಾರ್, V4 News 24/7 ಪುತ್ತೂರು.